ನಗರದ ಕೊಡ್ಯಾಲ್ ಬೈಲ್ನಲ್ಲಿರುವ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳ ಹೊಡೆದಾಟ ಪ್ರಕರಣಕ್ಕೆ ಸಂಬಂಧಿಸಿ 20 ಮಂದಿಯನ್ನ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲಾಗಿದೆ ಅಂತ ಜೈಲು ಸೂಪರಿಂಟೆಂಡೆಂಟ್ ಮಾಹಿತಿ ನೀಡಿದ್ದಾರೆ. ಜೈಲಿನಲ್ಲಿ ಸಹಚರರು ಹಾಗೂ ಜೈಲು ಸಿಬ್ಬಂದಿ ಮೇಲಿನ ಹಲ್ಲೆಗೆ ಸಂಬಂಧಿಸಿ 5 ಪ್ರಕರಣಗಳು ದಾಖಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಪ್ರಕರಣದ ಓರ್ವ ಆರೋಪಿ ಸಮೀರ್ ಎಂಬಾತನ ಮೇಲೆ 10ಕ್ಕೂ ಅಧಿಕ ಪ್ರಕರಣಗಳಿದ್ದು ಅನ್ಸಾರ್ ಮೇಲೂ ಹಲವು ಪ್ರಕರಣಗಳಿವೆ. ಈ ಆರೋಪಿಗಳು ಜೈಲಿನಲ್ಲಿ ಲಭ್ಯ ಇರುವ ವಸ್ತುಗಳನ್ನೇ ಉಪಯೋಗಿಸಿ ಅದನ್ನ ಮಾರಕಾಯುಧವನ್ನಾಗಿ ಮಾರ್ಪಡಿಸಿಕೊಂಡಿದ್ರು. ಕ್ಯಾರಂ ಬೋರ್ಡ್ನ ಫ್ರೇಮ್ ಅನ್ನ ತುಂಡು ಮಾಡಿ ಅದನ್ನ ಹರಿತವಾದ ಚೂರಿಯಾಗಿಸಿಕೊಂಡಿದ್ದಾರೆ. ಟ್ಯೂಬ್ಲೈಟ್ ಅನ್ನ ತುಂಡು ಮಾಡಿ ಅದರ ಪುಡಿಯನ್ನ ಬಟ್ಟೆಯಲ್ಲಿ ಕಟ್ಟಿ ಶಸ್ತ್ರಾಸ್ತ್ರವನ್ನಾಗಿಯೂ ಈ ಖೈದಿಗಳು ಉಪಯೋಗಿಸಿದ್ದರು ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಮಂಗಳೂರು ಡಿಸ್ಟ್ರಿಕ್ಟ್ ಜೈಲಿನಲ್ಲಿ ನಿನ್ನೆ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಸಮೀರ್ ಅನ್ನುವಂಥವನು ಒಂದು ಬ್ಯಾರಕ್ ನಂಬರ್ 5 ಅಲ್ಲಿ ಇರ್ತಾನೆ. ಅವನು ಮತ್ತೆ ಅವನ ಜೊತೆ ಇದ್ದಂಥ ಸುಮಾರು 20ಕ್ಕೂ ಹೆಚ್ಚು ಜನ, ಒಬ್ಬ ಅನ್ಸರ್ ಮತ್ತೆ ಜೈನುದ್ದೀನ್ ಅನ್ನುವಂಥ ಇಬ್ಬರು ಪಕ್ಕದ ಒಂದು ಬ್ಯಾರಕ್ ಅಲ್ಲಿ ಇರ್ತಾರೆ. ಅಲ್ಲಿ ಆ ಬ್ಯಾರಕ್ಗೆ ನುಗ್ಗಿಬಿಟ್ಟು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಕರಣ ನಡೆದಿದೆ. ಆ ಸಂದರ್ಭದಲ್ಲಿ ಅವ್ರನ್ನ ತಡೆಯಲಿಕ್ಕೆ ಹೋದಂಥ ಜೈಲ್ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲವರಿಗೆ ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಂತರದಲ್ಲಿ ನಾನು ಸೇರಿದಂತೆ ನಮ್ಮ ಕೆಲ ಸ್ಥಳೀಯ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಸಮೀರ್ ಇರೋ ಬ್ಯಾರಕ್ ಏನಿದೆ ಆ ಬ್ಯಾರಕಲ್ಲಿ ಅವನ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡಬೇಕು, ಏನಾಯಿತು, ಯಾವ ಕಾರಣಕ್ಕೋಸ್ಕರ ಮಾಡಿದಂಥದ್ದು ನಮ್ಮ ಅಧಿಕಾರಿ ಮತ್ತು ಜೈಲ್ ಅಧಿಕಾರಿಗಳು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೂ ಮಿಸ್ಬಿಹೇವ್ ಮಾಡೋದನ್ನು ಚಿತ್ರವಾಗಿ ನಡ್ಕೊಳ್ಳುವಂಥದ್ದು. ಮತ್ತು ಅಲ್ಲಿ ಜೈಲ್ ಬ್ಯಾರಕ್ ಒಳಗಡೆ ಇದ್ದಂಥ ಪಾತ್ರೆಗಳನ್ನ ಮತ್ತು ಅನ್ನ ಸಾರು ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡಿದ್ದು, ಬೇರೆ ವಸ್ತುಗಳನ್ನೆಲ್ಲ ಅಲ್ಲಿ ಜೈಲು ಸಿಬ್ಬಂದಿಗಳು ಮತ್ತು ನಮ್ಮ ಸಿವಿಲ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಎಸೆಯುವಂಥದ್ದು, ಎಳೆದಾಡುವಂಥದ್ದು ಮತ್ತು ಹಲ್ಲೆ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಟ್ಟು 4 ಪ್ರಕರಣಗಳನ್ನ ನಾವು ದಾಖಲೆ